ಈ ಸುಡು ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರೂ ಜ್ಯೂಸ್ ಕುಡಿದ್ರೂ ಬಾಯಾರಿಕೆ ಕಮ್ಮಿ ಆಗ್ತಾ ಇಲ್ವೋ? ತುಂಬ ಸುಸ್ತು ಸಂಕಟ ಆಗ್ತಾ ಇದೆಯಾ? ದೇಹ ಬೇಗ ಕೂಲ್ ಆಗಬೇಕಾ? ಹಾಗೆಯೇ ಆರೋಗ್ಯ ಡಬಲ್ ಆಗಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಈ ಸುಡು ಬಿಸಿಲಿಗಿದೆಯಲ್ವ, ನಮಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಎಷ್ಟು ಜ್ಯೂಸ್ ಕುಡಿದ್ರೂ ಕೂಡ ಸಾಕಾಗಲ್ಲ. ಬಾಯಾರಿಕೆ ಅಂತೂ ಕಮ್ಮಿ ಆಗಲ್ಲ, ದಾಹ ಕೂಡ ಕಮ್ಮಿ ಆಗಲ್ಲ. ಮತ್ತು ಇನ್ನೇನು ಅಂತಂದರೆ, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಬೇರೆ ಬೇರೆ ಹಾಳ್ಮೂಳು ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ದೇಹದ ಆರೋಗ್ಯ ಕೂಡ ಹಾಳಾಗುತ್ತೆ. ಇವತ್ತೊಂದು ಸೂಪರ್ ಆಗಿರುವಂಥ ಜ್ಯೂಸ್ನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ನೀವು ದಿನ ಕುಡಿಯೋದ್ರಿಂದ ಬಾಯಾರಿಕೆ ಕೂಡ ಕಮ್ಮಿ ಆಗುತ್ತೆ, ದೇಹ ಕೂಲಾಗಿಡುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಇದು ನಿಮ್ಮ ದೇಹದ ಆರೋಗ್ಯನ ಕೂಡ ಡಬಲ್ ಮಾಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಜ್ಯೂಸ್ ಇದು. ಒಂದು ಲಿಂಬೆ ಮತ್ತು ಒಂದೆರಡು ವಸ್ತು ಇದ್ದರೆ ಸಾಕು. ಯಾರು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಕುಡಿಬೋದು. ಖಂಡಿತವಾಗ್ಲೂ ಹೇಳ್ತೇನೆ, ದೇಹದ ಆರೋಗ್ಯನ ಈ ಜ್ಯೂಸ್ ಕುಡಿಯೋದ್ರಿಂದ ಖಂಡಿತವಾಗ್ಲೂ ಡಬಲ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೊಂದು ಏನು ಅಂತಂದರೆ, ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂತಹ ಕೂಲ್ ಆಗಿರುವಂಥ ಜ್ಯೂಸನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೆಲವು ವಸ್ತುಗಳು. ಇದನ್ನ ಆ್ಯಕ್ಚುಲಾಗಿ ಕಾಮಕಸ್ತೂರಿ ಬೀಜ ಅಂತೀವಿ ನಾವು, ಊರ ಕಡೆ ಕಸಕಸೆ ಅಂತಲೇ ಏನೋ ಅಂತೀವಿ, ಅಂದರೆ ಜ್ಯೂಸ್ಗೆಲ್ಲ ಹಾಕುವಂಥದ್ದು. ಇದು ತುಂಬ ತಂಪು ಮತ್ತು ದೇಹನ ಆರೋಗ್ಯವಾಗಿಡಲಿಕ್ಕೆ ಕೂಡ ತುಂಬಾ ಇದು ಹೆಲ್ಪ್ ಆಗುತ್ತೆ. ಕಾಮಕಸ್ತೂರಿ ಬೀಜ ಇರುತ್ತಲ್ವ, ಅದೊಂದು ಸ್ವಲ್ಪ ತಗೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ, ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಏನೂ ಬೇಡ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಮಕಸ್ತೂರಿ ಬೀಜನ ನೀರಲ್ಲಿ ಹಾಕಿದಾಗೆ ಅದು ಉಬ್ಕೊಳ್ಳೋಕ್ಕೆ ಶುರುವಾಗುತ್ತೆ. ನೋಡಿ, ಈ ಥರ ಉಬ್ಕೋಬೇಕು. ಇದು ಈ ಜ್ಯೂಸಿಗೆ ಅಂತಲ್ಲ, ಬೇರೆ ಥರದ ನೀವು ಜ್ಯೂಸನ್ನು ಮಾಡೋದಿದ್ರೂ ಕೂಡ ಕಾಮಕಸ್ತೂರಿ ಬೀಜನ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮತ್ತು ತೂಕ ಕಮ್ಮಿ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನಮಗೆ ಬೇಕಾಗಿರೋದು ಲಿಂಬೆ, ಹಾಗೆಯೇ ಮತ್ತೊಂದು ಉತ್ತಮವಾಗಿರುವ ವಸ್ತು ಏನು ಅಂತಂದ್ರೆ ಅದು ಕೊತ್ತಂಬರಿ ಸೊಪ್ಪು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಇಮ್ಯುನಿಟಿ ಪವರನ್ನು, ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಮತ್ತೊಂದು ಏನು ಅಂತಂದರೆ ಪುದೀನ ಸೊಪ್ಪಲ್ಲಿ ಕೂಡ ಅಷ್ಟೇ ದೇಹನ ಕೂಲ್ ಮಾಡುವಂಥ, ನಮ್ಮ ಬಾಯಾರಿಕೆಯನ್ನು ಕಮ್ಮಿ ಮಾಡುವಂಥ ತುಂಬಾ ಅಂಶಗಳಿರುತ್ತೆ. ಏನು ಅಂತಂದರೆ, ನೀವು ಇದನ್ನ ಜ್ಯೂಸಿಗೆ ಉಪಯೋಗ ಮಾಡೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ತೊಳೆದುಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ಆದಷ್ಟು ಫ್ರೆಶ್ ಆಗಿರುವಂಥ ಸೊಪ್ಪನ್ನೇ ಉಪಯೋಗ ಮಾಡಿಕೊಳ್ಳಿ. ನೀವು ತೊಳೆಯದೆ ಹಾಕಿದರೆ ಏನು ಅಂತಂದರೆ ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ. ಆದ್ದರಿಂದ 1-2 ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ. 1 ಲಿಂಬೆ ರಸ ಬೇಕಾಗುತ್ತೆ. ಇದೆಲ್ಲದನ್ನು ನಾನು ಮಿಕ್ಸಿಗೆ ಹಾಕಿ ಈಗ ಏನು ಮಾಡ್ತಿದ್ದೀನಿ ಅಂತಂದರೆ, ಲಿಂಬೆ ರಸನ ಹಿಂಡ್ಕೊತಾ ಇದ್ದೇನೆ. ಹಾಗೆಯೇ ಸಕ್ಕರೆ ಕೂಡ ನೀವು ಹಾಕೋಬೋದು. ಸಕ್ಕರೆ ಹಾಕದಿದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ಕಂಪಲ್ಸರಿ ಹಾಕಬೇಕು ಅಂತ ಏನೂ ಇಲ್ಲ, ಆದರೆ ಸ್ವೀಟ್ ಇಲ್ಲದೆ ಕೆಲವರು ಕುಡಿಯಲಿಕ್ಕೆ ಇಷ್ಟಪಡಲ್ಲ, ಆದ್ದರಿಂದ ಸಕ್ಕರೆ ಹಾಕೋಬೋದು. ಇನ್ನೊಂದು ಏನು ಅಂತಂದರೆ, ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಬೇಕಾದರೂ ಹಾಕೋಬಹುದು. ಆ್ಯಕ್ಚುಲಿ ಏನು ಅಂತಂದರೆ, ಐಸ್ ಕ್ಯೂಬನ್ನು ನಾವು ಬಾಯಾರಿಕೆ ಆದಾಗ ಅಥವಾ ಐಸ್ ಇರುವಂಥ ನೀರನ್ನು, ಫ್ರಿಜ್ಜಲ್ಲಿರುವಂಥ ನೀರನ್ನು ಕುಡಿದರೆ ಒಳ್ಳೆಯದಲ್ಲ, ಬಾಯಾರಿಕೆ ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಯೂಶ್ವಲಾಗಿ ಜ್ಯೂಸ್ ಕೂಲಾಗಿದ್ರೇ ನಮಗೆ ಕುಡಿಲಿಕ್ಕೆ ಇಷ್ಟ ಆಗುತ್ತೆ, ನಿಮ್ಮ ಚಾಯ್ಸ. ಇದನ್ನ ಐಸ್ ಕ್ಯೂಬು ಮತ್ತು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಜ್ಯೂಸರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಕೊನೆಗೆ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೀವು 2 ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ 2 ಗ್ಲಾಸ್ ನೀರನ್ನು ಮೊದಲಿಗೆ ಹಾಕಬೇಡಿ, ಗ್ರೈಂಡ್ ಮಾಡೋಕೆ 1 ಗ್ಲಾಸ್ ನೀರು ಸಾಕು. ಯಾಕಂತಂದರೆ ಕೆಲವೊಂದು ಸರಿ ಮಿಕ್ಸಿಯಲ್ಲಿ ಆ ಪ್ರೆಷರ್ ಅಷ್ಟು ಲೋಡ್ ತಡ್ಕೊಳ್ಳಲ್ಲ. ಆದ್ದರಿಂದ ಇವಾಗ ಇದನ್ನ ಚೆನ್ನಾಗಿ ಸೋಸ್ಕೊಳ್ಳಿ. ಯಾಕಂತಂದರೆ ಸೊಪ್ಪಿನ ನಾರಿನಂಶ ಎಲ್ಲ ಇರುತ್ತಲ್ವ, ಅದು ನಮಗೆ ಕುಡಿಯುವಾಗ ಬಾಯಲ್ಲಿ ಸಿಕ್ಕಾಕೊಂಡ್ರೆ ಚೆನ್ನಾಗಿರಲ್ಲ. ಆದ್ದರಿಂದ ಚೆನ್ನಾಗಿ ನೀವು ಇದನ್ನ ಫಿಲ್ಟರ್ ಮಾಡಿಕೊಳ್ಳಿ. ಮತ್ತು ಇದಿರುತ್ತಲ್ವ, ನಾರಿನಂಶ ಎಲ್ಲ ಇರುತ್ತಲ್ವ, ಅದನ್ನ ನಾವು ಬಿಸಾಡ್ಬೋದು, ಅದು ಏನಕ್ಕೂ ಬರಲ್ಲ. ನೋಡಿ, ಸೂಪರ್ ಆಗಿರುವಂಥ ಜ್ಯೂಸ್ ರೆಡಿ ಆಗಿದೆ. ಇದು ಆ್ಯಕ್ಚುಲಾಗಿ ಆರೋಗ್ಯದ ಕಲರ್ ಅಂತಲೇ ಹೇಳ್ಬೋದು, ಆದರೆ ಇದರಲ್ಲಿ ಸಕ್ಕರೆ ಮಾತ್ರ ನೀವು ಸ್ಕಿಪ್ ಮಾಡಬೇಕು. ಸಕ್ಕರೆ ಅಷ್ಟು ಒಳ್ಳೆಯದಲ್ಲ, ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ, ಅಂದರೆ ಅದು ಒಗರೊಗರಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಹಾಕದೆ ಕುಡಿದರೆ ತುಂಬಾ ಒಳ್ಳೆಯದು. ಇವಾಗ ನಾವು ಇದಕ್ಕೆ ಇಷ್ಟು ಪೂರ್ತಿ ನಾವು ಕಸ್ತೂರಿ ಬೀಜ ಹಾಕಬೇಕಾಗಿಲ್ಲ. ಒಂದು ಸ್ವಲ್ಪ 1-2 ಚಮಚದಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಕಸ್ತೂರಿ ಬೀಜನ ಇದಕ್ಕೆ ಹಾಕ್ಕೊಳ್ಳಿ. ತುಂಬ ಶೀತ ಶರೀರ ಇದ್ದವರಿಗೆ ಕಸ್ತೂರಿ ಬೀಜ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಗರ್ಭಿಣಿಯರು ಇಂಥವರೆಲ್ಲ ಕಸ್ತೂರಿ ಬೀಜನ ಸ್ವಲ್ಪ ಕಮ್ಮಿ ಉಪಯೋಗ ಮಾಡಿಕೊಳ್ಳಿ, ಅಂದರೆ ತುಂಬ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮಾತ್ರ. ಇಲ್ಲದಿದ್ದರೆ ಈ ಟೈಮಲ್ಲಿ ಕಸ್ತೂರಿ ಬೀಜ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಜ್ಯೂಸ್ ರೆಡಿ ಆಗಿದೆ.
ಈಗ ನೀವು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂತಂದರೆ ಆಗ ನಾವು ಗ್ರೈಂಡ್ ಮಾಡುವಾಗ 1 ಗ್ಲಾಸ್ ಅಷ್ಟೇ ಹಾಕಿರೋದು, ಈಗ ಮತ್ತೊಂದು ಗ್ಲಾಸ್ ನೀರನ್ನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂತಹ ಜ್ಯೂಸ್, ಕೂಲ್ ಆಗಿರುವಂಥ ಜ್ಯೂಸ್ ರೆಡಿ ಆಗಿದೆ. ಇಷ್ಟೇ ನೋಡಿ, 1 ಗ್ಲಾಸ್ ಕುಡಿದ್ರೆ ಸಾಕು, ಬಾಯಾರಿಕೆ ತುಂಬ ಕಮ್ಮಿ ಆಗುತ್ತೆ. ಆಮೇಲೆ ಪದೇ ಪದೇ ಬಾಯಾರಿಕೆ ಆಗಲ್ಲ, ದೇಹ ಕೂಲಾಗಿರುತ್ತೆ ಮತ್ತು ನಮ್ಮ ಆರೋಗ್ಯ ಕೂಡ ಡಬಲ್ ಆಗುತ್ತೆ. ಐಸ್ ಕೂಡ ನಾನು ಹಾಕೋದನ್ನು ಸಜೆಸ್ಟ್ ಮಾಡಲ್ಲ, ನಿಮಗೆ ಬೇಕು ಅಂತಿದ್ರೆ ಮಾತ್ರ ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.